ಸುರುತ್ತ ಮಾನಾದಿಗಿನ ಬಾಷಿತ್ ಆಲಿ ಪನ್ಪುನ ಜವನೆಗೆ ಮಲ್ತೊಂದುಲ್ಲ ಅರೆಗ್ ನನ್ನ ಒಂತೆ ಪುರ್ತುಡು ಕುಡ್ಲಡ್ ನಡಪು ನಂಚಿನ 2 ಲಕ್ಷ ನಗದುದ ಒಂಜಿ ಮ್ಯಾಚ್ ಇಡು ಪಾಲ್ದೆತ್ತುಂಡು ಆ ತುರ್ತುಡು ಉಲ್ಲೇರು ಅದಕ್ಕೋಸ್ಕರ ಐನಾತು ಬೇಗಾರನ್ನು ಕಡಪುಡು ದೇಮಲ್ತದ ಬಾಷಿತ್ ಆಲಿ ಅವರ ವೇದಿಕೆ ಬತ್ತದ ಗೌರವಾಸನಡು ಸ್ವೀಕಾರ ಮಲ್ಪಡು. ಶ್ರೀಯುತ ಅಬ್ದುಲ್ ಮಜೀದ್ ಮತ್ತು ಶ್ರೀಮತಿ ಝರೀನಾ ದಂಪತಿಗಳ ಪುತ್ರರಾಗಿ ಜನಿಸಿದ ಇವರು ಕ್ರೀಡಾ ಕ್ಷೇತ್ರದಲ್ಲಿ ನಮ್ಮ ಊರಿಗೆ ಹೆಮ್ಮೆಯನ್ನು ತಂದುಕೊಟ್ಟವರು. ಕ್ರಿಕೆಟ್ ಪಂದ್ಯಾಟದ ಆಲ್ರೌಂಡರ್ ಎಂಬ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಬಾಷಿತ್ ಅವರು ದುಬೈ, ಸೌದಿ ಅರೇಬಿಯಾದಂತಹ ವಿದೇಶದಲ್ಲಿ ಕೂಡ ಕ್ರಿಕೆಟ್ ತಂಡಗಳಲ್ಲಿ ಆಟವಾಡಿ ಅನೇಕ ಪ್ರಶಸ್ತಿಯನ್ನು, ವೈಯಕ್ತಿಕ ಪ್ರಶಸ್ತಿಗಳನ್ನು ಕೂಡ ಪಡೆದವರು. ವಾಮಂಜೂರಿನಲ್ಲಿ ನಡೆದ ಕ್ರಿಕೆಟ್ ಪಂದ್ಯಾಟದಲ್ಲಿ ಇದು ನೋಡಿ ಗಮನಿಸಬೇಕಾದಂತಹ ಅಂಶ, ವಾಮಂಜೂರಿನಲ್ಲಿ ನಡೆದ ಕ್ರಿಕೆಟ್ ಪಂದ್ಯಾಟದಲ್ಲಿ 6 ಚೆಂಡುಗಳಲ್ಲಿ 6 ಸಿಕ್ಸ್, 6 ಚೆಂಡುಗಳಲ್ಲಿ 6 ಸಿಕ್ಸ್ ಹೊಡೆದು ಹೆಗ್ಗಳಿಕೆಯನ್ನು ಗಳಿಸಿರುತ್ತಾರೆ. ಕೇರಳದಲ್ಲಿ ನಡೆದ ಸ್ಪೇನ್ ಪ್ರೀಮಿಯರ್ ಲೀಗ್ನಲ್ಲಿ ಚಿನ್ನದ ನಾಣ್ಯವನ್ನು ಪ್ರಶಸ್ತಿಯಾಗಿ ಪಡೆದುಕೊಂಡಿರುತ್ತಾರೆ. ಅಲ್ಲದೆ ಟರ್ಪೋಡೋಸ್ಕಾನಾ ಎನ್ನುವಂತಹ 30 ವರ್ಷ ಇತಿಹಾಸ ಇರುವಂತಹ ತಂಡ ಮತ್ತು ಕೀರ್ತಿ ಸ್ಪೋರ್ಟಿಂಗ್ ಎನ್ನುವಂತಹ 40 ವರ್ಷ ಇತಿಹಾಸ ಇರುವಂತಹ ಉಳ್ಳಾಳದ ತಂಡಗಳ ನಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬಂಧುಗಳೇ, ವಿಶೇಷ ಏನಂದ್ರೆ ನಮ್ಮ ಸ್ವಾಗತ್ ಫ್ರೆಂಡ್ಸ್ ತಂಡಕ್ಕೂ ಇವರು ಅನೇಕ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ನಮ್ಮ ಕ್ರೀಡಾ ಚಟುವಟಿಕೆಗಳಿಗೆ ಜೊತೆಗೆ ಮಾರ್ಗದರ್ಶನದ ಜೊತೆಗೆ ನಮ್ಮ ತಂಡವನ್ನು ಪ್ರತಿನಿಧಿಸಿ ಸ್ವಾಗತ್ ಫ್ರೆಂಡ್ಸ್ಗೆ ಪ್ರಶಸ್ತಿಯನ್ನು ಕೂಡ ಇವರು ತಂದುಕೊಟ್ಟಿದ್ದಾರೆ. ವಿಜೇತ ತಂಡ ಎನ್ನುವಂತ ಕೀರ್ತಿಯನ್ನು ತಂದುಕೊಟ್ಟಂತ ದೊಡ್ಡ ಹೆಸರು ಬಾಷಿತ್ ಆಲಿ ಅವರಿಗೆ ಸಲ್ಲಬೇಕು. ಈಗಾಗಲೇ ಸುರತ್ಕಲ್, ಕೃಷ್ಣಾಪುರದಲ್ಲಿ ನಡೆಯುತ್ತಿರುವಂತಹ ಆಕ್ಟರ್ ಚಾಂಪಿಯನ್ ಟ್ರೋಫಿ ಈ ತಂಡದಲ್ಲಿ ಆ ತಂಡ ಸೆಮಿಫೈನಲ್ಗೆ ಈಗಾಗಲೇ ತಲುಪಿದೆ. ಆ ತಂಡದಲ್ಲಿ ಆಡಲು ತುರ್ತಾಗಿ ಅವರು ತೆರಳಬೇಕಾಗಿರುವ ಕಾರಣ ಮೊದಲ ಸನ್ಮಾನವನ್ನು ಅವರಿಗೆ ನೀಡ್ತಾ ಇದ್ದೇವೆ. 2 ಲಕ್ಷ ರೂಪಾಯಿ ನಗದು ಬಹುಮಾನ ಇರುವಂತಹ ಟ್ರೋಫಿ ಇದು. ಅಂತಹ ಪಂದ್ಯಾಟದಲ್ಲಿ ತೆರಳುತ್ತಿರುವಂತಹ ಬಾಷಿತ್ ಆಲಿಗೆ ನಮ್ಮ ಈ ರಾಹುಗುಳಿಗೆ ಬನದಲ್ಲಿ ಸಲ್ಲಿಸಿರುವಂತಹ ಈ ಸನ್ಮಾನ ಅದೃಷ್ಟ ಆಗ್ಲಿ, ಅದೃಷ್ಟ. ಅವರು ಹೋದವರು ಹಿಂದೆ ಬರುವಾಗ ಟ್ರೋಫಿಯ ಸಹಿತ 2 ಲಕ್ಷವನ್ನು ಕಿಸೆಯಲ್ಲಿಟ್ಟುಕೊಂಡೇ ಬರಲಿ ಅಷ್ಟೇ. ಶುಭವನ್ನು ಬಯಸಿಕೊಂಡು ಎಲ್ಲ ಸಭೆಯ ಅತಿಥಿಗಳು, ಗಣ್ಯರೆಲ್ಲರೂ ಸನ್ಮಾನವನ್ನು ನೆರವೇರಿಸಿಕೊಡಬೇಕಾಗಿ ಈ ಮೂಲಕ ಕೋರಿಕೆ. ಒಂದು ಊರು ಸಂಪೂರ್ಣವಾಗಿ ಬೆಳಗಬೇಕಿದ್ರೆ ಎಲ್ಲ ರೀತಿಯ ಸಾಧನೆ ಕೂಡ ಬೇಕಾಗ್ತದೆ. ಅದರಲ್ಲಿ ಕ್ರೀಡಾ ಸಾಧನೆ ತರುಣರ ಮನಸ್ಸನ್ನು ಸೆಳೆಯುವಂತಹ ಸಾಧನೆ. ಬಾಷಿತ್ ಆಲಿ ಅವರ ತಂದೆಯವರಾಗಿರುವಂತಹ ಅಬ್ದುಲ್ ಮಜೀದ್ ಮತ್ತು ತಾಯಿಯವರಾಗಿರುವಂತಹ ಶ್ರೀಮತಿ ಝರೀನಾ ಅವರನ್ನು ಈ ಸಮಯದಲ್ಲಿ ಸ್ಮರಿಸ್ತಾ ಇದ್ದೇವೆ. ಅವರು ಕೊಟ್ಟಂತಹ ಪ್ರೋತ್ಸಾಹ, ಅವಕಾಶದಿಂದಾಗಿ ಅವರು ಇಷ್ಟರ ಮಟ್ಟಿಗೆ ಬೆಳಗಲಿಕ್ಕೆ ಸಾಧ್ಯ ಆಗಿದೆ. ಅಲ್ಲದೆ ವಿಶೇಷವಾಗಿ ನಮ್ಮ ತಂಡಕ್ಕೂ ಇವರ ಸಹಾಯ, ನೆರವು, ಮಾರ್ಗದರ್ಶನ ಸಿಗುವ ರೀತಿ ಮಾಡಿದ ಕೀರ್ತಿ ಕೂಡ ಇವರ ತಂದೆ ತಾಯಿಗಳಿಗೆ ಸಲ್ತದೆ. ಬಹುಶಃ ಬಾಷಿತ್ ಆಲಿ ಅವರು ಈ ಸನ್ಮಾನವನ್ನು ಕೂಡ ಬಹಳ ಗೌರವಪೂರ್ವಕವಾಗಿ ಅವರ ತಂಡಕ್ಕೆ ಮತ್ತು ಅವರ ತಂದೆ ತಾಯಿಗಳಿಗೆ ಸಲ್ಲಿಸ್ತಾರೆ ಅಂತ ನಾನು ಅಂದುಕೊಳ್ತೇನೆ. ಏಕೆಂದರೆ ಅವರು ಕೊಟ್ಟ ಅವಕಾಶ, ಅನುಕೂಲದಿಂದಾಗಿ ಇಷ್ಟರ ಮಟ್ಟಿಗೆ ಬೆಳೆಯಲಿಕ್ಕೆ ಸಾಧ್ಯ ಆಗಿದೆ. ಬಾಷಿತ್ ಆಲಿ ಬರೀ ಉಳ್ಳಾಳಕ್ಕಲ್ಲ, ಜಿಲ್ಲೆಗಲ್ಲ, ರಾಷ್ಟ್ರಕ್ಕೆ ಕೀರ್ತಿಯನ್ನು ನೀವು ತಂದುಕೊಡಬೇಕು, ಬೇಕಿರುವಂತಹ ಅನುಕೂಲ ಅವಕಾಶಗಳು ಸಂಪ್ರಾಪ್ತಗೊಳ್ಳಬೇಕು ಎನ್ನುವಂತಹ ಸದಾಶಯದೊಂದಿಗೆ ಅಭಿನಂದನೆಗಳು, ಅಭಿವಂದನೆಗಳು. ಎಷ್ಟು ಸಂತೋಷ ನೋಡಿ. ಇನ್ನು ಮುಂದಕ್ಕೆ ಕೃಷ್ಣಾಪುರದಲ್ಲಿ ನಡೆಯುವಂತಹ ಆಕ್ಟರ್ಸ್ ಚಾಂಪಿಯನ್ ಟ್ರೋಫಿಗೆ ಪಾಲ್ಗೊಳ್ಳಿಕ್ಕೆ ತುರ್ತಾಗಿ ಅವರು ತೆರಳಬೇಕು. ಅದೇ ಜರ್ಸಿಯಲ್ಲಿ, ಅದೇ ಕ್ರೀಡಾಪಟುವಿನ ತೊಡುಗೆಯಲ್ಲಿ ಅವರೇ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಹಾಗಾಗಿ ಇದು ಅದೃಷ್ಟವೇ, ಬಿಡಿ, ಅದೃಷ್ಟವೇ, ಇದು ಲಕ್ಕಿ. ಶುಭ ಸುದ್ದಿ ಬರಲಿ. ದೊಡ್ಡ ನಿರೀಕ್ಷೆಯನ್ನು ಇಟ್ಟಿದ್ದೇವೆ ಬಾಷಿತ್ ನಿಮ್ಮ ಮೇಲೆ. ಇನ್ನಷ್ಟು ಕೀರ್ತಿಯನ್ನು ತಂದುಕೊಡ್ಬೇಕು. ಇನ್ನೊಮ್ಮೆ ಸ್ವಾಗತ ಫ್ರೆಂಡ್ಸಿನ ಸನ್ಮಾನವನ್ನು ನೀವು ಸ್ವೀಕರಿಸಬೇಕು. ಅದು ನೀವು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಾಗ ಬರುವ ವರ್ಷವೇ ಅದು ತಗೊಳ್ತೀರಿ. ಆ ಸನ್ಮಾನವನ್ನು ಸ್ವೀಕರಿಸುವಂತ ಯೋಗ ನಮಗೆ, ನೋಡುವಂತಹ ಯೋಗ ನಮಗೆ ಲಭ್ಯ ಆಗಲಿ ಎಂಬ ಆಶಯದೊಂದಿಗೆ ಅಭಿನಂದನೆಗಳು, ಅಭಿವಂದನೆಗಳು.